ಗಣರಾಜ್ಯೋತ್ಸವ ಸಂದರ್ಭ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರಕ್ಕೆ ಅವಕಾಶ ದೊರೆಯದೇ ಇರುವುದು ಬೇಸರದ ವಿಷಯ. ಕೇಂದ್ರದ ನಡೆ ಖಂಡನೀಯ. ಮುಂದೆಂದೂ ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷ ವಿಶ್ವಾಸ್ ಕುಮಾರ್ ದಾಸ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಮುಖಂಡ ಜನಾರ್ದನ ಪೂಜಾರಿಯವರ ಹೇಳಿಕೆಯಂತೆ ಜನವರಿ 26ರಂದು ನಡೆಯುವ ಸ್ವಾಭಿಮಾನದ ನಡಿಗೆಗೆ ಪಕ್ಷಾತೀತವಾಗಿ ಬೆಂಬಲ ನೀಡುವಂತಾಗಬೇಕು ಎಂದರು. ದೇಶಾದ್ಯಂತ ಇದ್ದಂತಹ ಅಸಮಾನತೆ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಶೋಷಣೆಯ ವಿರುದ್ಧ ಹೋರಾಡಿದ ಹಿಂದುಳಿದ ಸಮಾಜವನ್ನ ಎತ್ತಿ ಹಿಡಿದ ವಿಶ್ವ ಮಾನವತೆಯ ಪ್ರತಿಪಾದಕರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರ ಸ್ತಬ್ಧ ಚಿತ್ರಕ್ಕೆ ಅವಕಾಶ ದೊರೆಯಬೇಕಿತ್ತು ಎಂದು ಹೇಳಿದ ವಿಶ್ವಾಸ್ ಕುಮಾರ್ ದಾಸ್ ಅವರು, ನಾರಾಯಣ ಗುರುಗಳ ಕುರಿತಂತೆ ಮುಂದಿನ ದಿನಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದೆಂದು ಹೇಳಿದರು. ಕೇಂದ್ರ ಸರ್ಕಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಏನೊಂದು ಸ್ತಬ್ಧ ಚಿತ್ರದ ಪ್ರದರ್ಶನಕ್ಕೆ ವಿರೋಧಿಸಿದೆಯಾ ಅದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗದ ವತಿಯಿಂದ ನಾವು ಖಂಡಿಸ್ತೇವೆ. ನಮ್ಮೆಲ್ಲರ ಪೂಜ್ಯರಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆ ಸಂದರ್ಭದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಕೂಡ ಅವರನ್ನು ಭೇಟಿ ಮಾಡಿದ್ರು. ಮಹಾತ್ಮ ಗಾಂಧಿಯವರು ಕೂಡ ಅವರನ್ನು ಭೇಟಿ ಮಾಡಿದರು. ಆ ಕಾಲದಲ್ಲಿದ್ದಂತಹ ಮಹಿಳೆಯರ ಮೇಲೆ ಇದ್ದಂತಹ ಒಂದು ದೌರ್ಜನ್ಯ, ಅಸ್ಪೃಶ್ಯತೆ, ಏನೋ ಒಂದು ಜಾತಿ ಧರ್ಮದ ಜಾತಿಯ ಮಧ್ಯೆ ಏನೊಂದು ಶೋಷಣೆ ನಡೀತಿತ್ತ, ಇದನ್ನು ಕಡಖಂಡಿತವಾಗಿ ವಿರೋಧಿಸಿ ಹಿಂದುಳಿದ ಸಮಾಜದ ಬಡ ಜನರಿಗೆ ದೇವಸ್ಥಾನದ ಪ್ರವೇಶವನ್ನು ಕೂಡ ನಿರಾಕರಣೆ ಮಾಡಿದ ಸಂದರ್ಭದಲ್ಲಿ ದೇವರನ್ನೇ ಸ್ಥಾಪನೆ ಮಾಡಿ ಇದು ಹಿಂದುಳಿದ ಸಮಾಜದಲ್ಲೇ ದೇವರು ಅಂತ ಹೇಳಿ ನಮಗೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮಾತ್ಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಸ್ತಬ್ಧಚಿತ್ರವನ್ನು ಕೇರಳ ಸರ್ಕಾರ ಏನು ಒಂದು ವಿನಂತಿಯನ್ನು ಮಾಡಿದ್ದ, ಈ ಸ್ತಬ್ಧಚಿತ್ರ ಪ್ರದರ್ಶನಕ್ಕೆ ವಿರೋಧಿಸಿದ್ದನ್ನು ಕೇಂದ್ರ ಸರ್ಕಾರ ಬಹಳ ದೊಡ್ಡ ಒಂದು ಹಿಂದುಳಿದ ಸಮಾಜಕ್ಕೆ ಒಂದು ಅವಮಾನ ಮಾಡಿದೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಬೇಸರದ ವಿಷಯ. ಖಂಡಿತವಾಗಿಯೂ ನಮ್ಮ ಎಲ್ಲ ಹಿಂದುಳಿದ ಸಮಾಜದ ಬಂಧುಗಳ ಪರವಾಗಿ ನಾವು ಇದನ್ನು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ವಿವಿಧ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ತೇವೆ. 26ನೇ ತಾರೀಕಿಗೆ ನಮ್ಮ ಶ್ರೀ ಬಿ ಜನಾರ್ದನ ಪೂಜಾರಿ ಅವರು ನಾಯಕರ ಒಂದು ಹೇಳಿಕೆಯಂತೆ ನಾವು ಜಿಲ್ಲೆಯಾದ್ಯಂತ ನಡೆಯುವ ಎಲ್ಲ ಈ ಸ್ವಾಭಿಮಾನದ ನಡಿಗೆಯನ್ನು ನಡೀತಾ ಅದು ಪಕ್ಷಾತೀತವಾಗಿ ಜಾತಿ ಮತ ಭೇದ ಮರೆತು ಎಲ್ಲರೂ ಒಟ್ಟಿಗೆ ಸೇರಿ ಈ ಏನೊಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಒಂದು ಅವಮಾನವಾಗಿದೆ ಅದರ ವಿರುದ್ಧ ನಾವು ಸ್ವಾಭಿಮಾನ ನಡಿಗೆಯನ್ನು ಎಲ್ಲರೂ ಒಟ್ಟು ಸೇರಿ ಮಾಡ್ತಾ ಇದ್ದೇವೆ. ಇದು ಪಕ್ಷಾತೀತವಾಗಿ ನಡೆಯುವಂತಹ ಕಾರ್ಯಕ್ರಮ. ಇದನ್ನು ನಾವೆಲ್ಲರೂ ಒಟ್ಟು ಸೇರಿ ಇದರಲ್ಲಿ ಭಾಗವಹಿಸುತ್ತಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶಾಂತಲಾ ಗಟ್ಟಿ, ಪಕ್ಷದ ಮುಖಂಡರಾದ ಉಮೇಶ್ ದಂಡಕೇರಿ, ಉದಯ ಆಚಾರ್, ಸುರೇಶ್ ಪೂಜಾರಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.